ಇನ್ನೇನು 2 ಎತ್ತಿನ ಬಂಡಿಗಳು ತನ್ನ ಗುರಿ ತಲುಪಬೇಕಿತ್ತಷ್ಟೇ. ಆದರೆ ಬೆದರಿದ ಎತ್ತುಗಳು ಪ್ರೇಕ್ಷಕರ ಗ್ಯಾಲರಿಯತ್ತ ನುಗ್ಗೇ ಬಿಟ್ಟಿತು. ಎತ್ತಿನ ಬಂಡಿಗೆ ಸಿಲುಕಿ ಕೀಲಾರ ಗ್ರಾಮದ ನಾಗರಾಜ್ ಎಂಬ ರೈತ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಎತ್ತಿನ ಬಂಡಿ ಓಟ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಪಡ್ಡೆ ಹೈಕ್ಲಿಂದ ಹಿಡಿದು ಹಣ್ಣು ಮುದುಕರು ಸಹ ಮುಗಿಬಿದ್ದು ಎತ್ತಿನ ಬಂಡಿ ಓಟದ ಸ್ಪರ್ಧೆ ನೋಡ್ತಾರೆ. ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಬಂದು ಪ್ರೇಕ್ಷಕರಾಗಿ ಕೂರ್ತಾರೆ. ಇಂತಹ ಎತ್ತಿನ ಬಂಡಿ ಸ್ಪರ್ಧೆಯನ್ನು ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುತ್ತಿದ್ದ ಎತ್ತಿನ ಬಂಡಿ ಸ್ಪರ್ಧೆ ಸಾವಿನ ಓಟ ಸ್ಪರ್ಧೆಯಾಗಿ ಬದಲಾಗಿದೆ. ನೋಡುತ್ತಿದ್ದಂತೆ ನಿಯಂತ್ರಣ ತಪ್ಪಿದ ಪರಿಣಾಮ ಪ್ರೇಕ್ಷಕರ ಮೇಲೆ ಹರಿದಿದೆ. ನಾಗರಾಜು ಎಂಬ ಪ್ರೇಕ್ಷಕ ಎತ್ತಿನ ಬಂಡಿಯ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಕೇಳೋದಿಲ್ಲ ಗಾಡಿ